ಮಂಜೇಶ್ವರ ಹೊಸಂಗಡಿ ಪೇಟೆಯ ಬಹುದಿನದ ಬೇಡಿಕೆಯಾಗಿದ್ದ ಟೆಂಪೋ ನಿಲ್ದಾಣದ ಉದ್ಘಾಟನೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಲವೀನಾ ಮೊಂತೇರೊ ನಡೆಸಿಕೊಟ್ಟು ಮಾತನಾಡುತ್ತಾ ಮಂಜೇಶ್ವರ ಪಂಚಾಯತಿನ ಮುಖ್ಯ ಪೇಟೆಯಾದ ಹೊಸಂಗಡಿಯಲ್ಲಿ ಮುಂದೆ ಸುಸಜ್ಜಿತ ಮೀನಿನ ಮಾರುಕಟ್ಟೆಯನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಮುಂಬರುವ ದಿನಗಳಲ್ಲಿ ಮುಂದೆ ಕಾರಿಗಾಗಿ ಇರುವಂಥ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ರಿಕ್ಷಾ ಚಾಲಕರಿಗಾಗಿ ಒಂದು ಫಿಶ್ ಮಾರ್ಕೆಟ್ಗೆ ಇದಕ್ಕೆಲ್ಲ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ಸಮೇತ ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿಂದಾಗಿ ಈಚೆ ಸ್ಥಳಾಂತರ ಮಾಡಬೇಕು ಅಂತ ಸ್ವಲ್ಪ ತುಂಬ ದೂರ ಏನಿಲ್ಲ, ಹತ್ತಿರದಲ್ಲಿ ಸ್ಥಳಾಂತರ ಮಾಡಬೇಕು ಅಂತಿದ್ದೇವೆ. ಇದೆಲ್ಲ ವ್ಯವಸ್ಥಿತವಾದ ನಂತರ ಇದೆಲ್ಲ ಶ್ರೇಯಸ್ಸು ಈ ಎಲ್ಲ ಚಾಲಕರಿಗೆ ಸಲ್ತದೆ. ಎಲ್ಲರ ಪರವಾಗಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ನಂತರ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಯಾದವ ಬಡಾಜೆ ಮಾತನಾಡಿದರು. ಮಂಜೇಶ್ವರ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಮೊಹಮ್ಮದ್ ಸಿದ್ದಿಕ್, ಸದಸ್ಯರಾದ ರಾಧಾ ಕನಿಲ, ಆದರ್ಶ್ ಬಿಎಂ ಮತ್ತು ವ್ಯಾಪಾರ ವ್ಯವಸಾಯ ಸಂಘದ ಅಧ್ಯಕ್ಷರಾದ ಬಶೀರ್ ಕನಿಲ, ಟೆಂಪೋ ಚಾಲಕರು ಮತ್ತು ಮಾಲಕರು ಉಪಸ್ಥಿತರಿದ್ದರು. ಹಮೀದ್ ಹೊಸಂಗಡಿ ಸ್ವಾಗತಿಸಿ ಲತೀಫ್ ಕನಿಲ ಧನ್ಯವಾದ ಗೈದರು.